ಹರ್ಷಿತಾ. ಕಾರ್ವಾಪ್ಲರ್ ಚಾನೆಲ್ಗೆ ಸ್ವಾಗತ. ಚಂದದ ಚಿತ್ರಗಳ ಮೂಲಕ ಶಾಲೆಯ ಅಂದ ಹೆಚ್ಚಿಸಿದ ಶಿಕ್ಷಕ. ದಾಂಡೇಲಿ. ಒಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುವವರು ಆ ಶಾಲೆಯ ಶಿಕ್ಷಕರೇ ಆಗಿದ್ದಾರೆ. ಶಿಕ್ಷಕರ ಗುಣಧರ್ಮ, ಕಲಿಕಾ ಪ್ರವೃತ್ತಿ, ಶಿಸ್ತು, ಜೀವನ ಬದ್ಧತೆ ಮತ್ತು ಕೆಲಸದಲ್ಲಿ ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಳ್ಳುವಿಕೆಯ ಗುಣವಿರುವ ಶಿಕ್ಷಕರಿರುವ ಶಾಲೆ ಸರ್ಕಾರಿ ಇರಲಿ, ಖಾಸಗಿ ಇರಲಿ, ಆದರೆ ಆ ಶಾಲೆ ಮಾತ್ರ ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ ಹಾಗೂ ಆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅಂದುಕೊಂಡದ್ದನ್ನು ಸಾಧಿಸಲು ಸಾಧ್ಯವಿದೆ. ಕಳೆದ 21 ವರ್ಷಗಳಿಂದ ಜೆವಿಡಿಯ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಅಬ್ದುಲ್ ರಜಾಕ್ ಅವರು ತನ್ನ ಅಭೂತಪೂರ್ವ ಚಿತ್ರಕಲಾ ತರಬೇತಿಗಳ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗುವಲ್ಲಿ ಬಹುಮೂಲ್ಯ ಕಾರಣಕರ್ತರಾಗಿದ್ದಾರೆ. ಇದೀಗ ಕೋವಿಡ್ ಸಮಯದಲ್ಲಿ ಸಿಕ್ಕ ಸಮಯವನ್ನು ಉತ್ತಮ ಕಾರ್ಯಕ್ಕಾಗಿ ವಿನಿಯೋಗಿಸಬೇಕೆಂಬ ಹಂಬಲದಿಂದ ಜೆವಿಡಿ ಪದವಿ ಪೂರ್ವ ವಿದ್ಯಾಲಯದ ಪ್ರಾಚಾರ್ಯ ಎಂಎಸ್ ಎಡ್ಗಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜೆವಿಡಿ ಪ್ರೌಢಶಾಲೆಯ ಮುಖ್ಯಾಧ್ಯಾಯಿನಿ ಅಂಜಲಿ ಶಾಪುರ್ ಅವರ ಸಹಕಾರ ಹಾಗೂ ಜನತಾ ವಿದ್ಯಾಲಯದ ಶಿಕ್ಷಕ ವೃಂದ ಹಾಗೂ ಬೋಧಕೇತರ ವೃಂದದವರ ಪ್ರೋತ್ಸಾಹದ ಮೂಲಕ ಜನತಾ ವಿದ್ಯಾಲಯದ ಆವರಣದ ಗೋಡೆಯಲ್ಲಿ ಅಂದಚಂದದ ಚಿತ್ರಾಕೃತಿಗಳನ್ನು ಬಿಡಿಸಿ ಶಾಲೆಗೆ ವಿಶೇಷ ಮೆರುಗನ್ನು ತಂದಿದ್ದಾರೆ. ವಿದ್ಯಾರ್ಥಿಗಳು ಜುಲೈ 31ರವರೆಗೆ ಹಳೆ ಬಸ್ ಪಾಸ್ನಲ್ಲಿ ಪ್ರಯಾಣಿಸಬಹುದು. ರಾಜ್ಯದಲ್ಲಿ ಜನವರಿ 1ರಿಂದ ಶಾಲಾ ಕಾಲೇಜು ಆರಂಭವಾಗಿದ್ದು ವಿದ್ಯಾರ್ಥಿಗಳು ಶಾಲೆಯ ಕಡೆ ಮುಖ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಳೆಯ ಬಸ್ ಪಾಸ್ ಅನ್ನೇ ಜನವರಿ ಅಂತ್ಯದವರೆಗೆ ಬಳಸಿಕೊಂಡು ಪ್ರಯಾಣ ಮಾಡಬಹುದೆಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅನುಮತಿ ನೀಡಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳು ಆರಂಭವಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಾರಿಗೆ ಬಸ್ಗಳನ್ನೇ ಅವಲಂಬಿಸಿ ಮನೆಯಿಂದ ಓಡಾಡಬೇಕು. ಆದ್ದರಿಂದ ವಿದ್ಯಾರ್ಥಿಗಳಿಗೆ 2019-20 ಸಾಲಿನಲ್ಲಿ ವಿತರಿಸಿದ್ದ ಬಸ್ ಪಾಸ್ ಅನ್ನೇ ಬಳಸಿಕೊಂಡು ಓಡಾಡಬಹುದು. ಮುಂದಿನ ಆದೇಶದವರೆಗೆ ಅಂದರೆ ಜುಲೈ 31ರವರೆಗೆ ಶಾಲಾ ಕಾಲೇಜಿಗೆ ಪಾವತಿಸಿದ ರಶೀದಿ ಜೊತೆ ನಿಗಮದ ಬಸ್ಸುಗಳಲ್ಲಿ ಸಂಬಂಧಪಟ್ಟ ಮಾರ್ಗದಲ್ಲಿ ಅಥವಾ ಹೊಸ ವಿಳಾಸದಲ್ಲಿರುವ ಶಾಲಾ ಕಾಲೇಜಿಗೆ ತೆರಳಲು ಅನುಮತಿ ನೀಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಬಸ್ ಪಾಸ್ನ ಅಗತ್ಯ ಸೂಚನೆ ಮಾರ್ಗದರ್ಶನ ನೀಡಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿದ್ಯಾಗಮಕ್ಕೆ ವಿದ್ಯಾರ್ಥಿಗಳ ಆಗಮನ. ಕಾರವಾರ. 9 ತಿಂಗಳ ಕೋವಿಡ್ ರಜೆಯ ಬಳಿಕ ಶುಕ್ರವಾರ ಜಿಲ್ಲೆಯ ಶಾಲೆ ಹಾಗೂ ಕಾಲೇಜುಗಳಲ್ಲಿ ತರಗತಿಗಳು ಪ್ರಾರಂಭವಾದವು. ಸ್ಯಾನಿಟೈಸರ್ ಹಾಕಿ ಸಮವಸ್ತ್ರ, ಪಠ್ಯ ಕೊಟ್ಟು ವಿದ್ಯಾರ್ಥಿಗಳನ್ನು ಶಿಕ್ಷಕರು ಶಾಲೆಗೆ ಬರಮಾಡಿಕೊಂಡು ತರಗತಿ ಪ್ರಾರಂಭಿಸಿದರು. ಕೆಲವೆಡೆ ಶಾಲೆಗಳಿಗೆ ತೋರಣ ಕಟ್ಟಲಾಗಿತ್ತು. ಎಲ್ಲ ಕಡೆ ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮ ಪಾಲಿಸಲಾಯಿತು. ಕಾಲೇಜುಗಳಲ್ಲಿ ದ್ವಿತೀಯ ಪಿಯುಸಿ, ಹೈಸ್ಕೂಲ್ಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಪ್ರಾರಂಭಿಸಲಾಯಿತು. 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗುಂಪು ಮಾಡಿ ವಿದ್ಯಾಗಮ ತರಗತಿ ಪ್ರಾರಂಭಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾ ಎಂ, ಡಿಡಿಪಿಐ ಹರೀಶ್ ಗಾಂವ್ಕರ್, ನೋಡಲ್ ಅಧಿಕಾರಿ ಶ್ರೀಕಾಂತ್ ಹೆಗಡೆ, ಬಿಇಒ ಶಾಂತೇಶ್ ನಾಯಕ್ ವಿವಿಧ ಶಾಲೆಗಳಿಗೆ ತೆರಳಿ ಪರಿಶೀಲಿಸಿದರು. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಲಾಗಿದೆ. ಸಮವಸ್ತ್ರಗಳು ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಕಾರವಾರ ತಾಲೂಕಿಗೆ ಪೂರೈಕೆಯಾಗಿದ್ದು ಶೀಘ್ರದಲ್ಲೇ ಉಳಿದೆಲ್ಲ ತಾಲೂಕುಗಳಿಗೂ ಪೂರೈಕೆಯಾಗಲಿವೆ ಎಂದು ಡಿಡಿಪಿಐ ಹರೀಶ್ ಗಾಂವ್ಕರ್ ಮಾಹಿತಿ ನೀಡಿದ್ದಾರೆ. ನಾಲೆ ಕೊಳಚೆ ಕಾಳಿ ನದಿಗೆ. ಕಾರವಾರ. ನಾಲೆಗಳ ಕೊಳಚೆ ನೀರು ಕಾಳಿ ನದಿಗೆ ನೇರವಾಗಿ ಸೇರಿಸುವುದನ್ನು ತಕ್ಷಣ ತಡೆಯುವಂತೆ ರಾಷ್ಟ್ರೀಯ ಹಸಿರು ಪೀಠ ಎನ್ಜಿಟಿ ಇಲ್ಲಿನ ನಗರಸಭೆಗೆ ಸೂಚಿಸಿದೆ. ಶೀಘ್ರದಲ್ಲೇ ಕ್ರಮ ವಹಿಸದಿದ್ದಲ್ಲಿ ಕಠಿಣ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಎನ್ಜಿಟಿ ಸೂಚನೆ ಆಧರಿಸಿ ನಗರಾಭಿವೃದ್ಧಿ ಇಲಾಖೆ ಅಕ್ಟೋಬರ್ 7ರಂದು ಇಲ್ಲಿನ ನಗರಸಭೆಗೆ ನೋಟಿಸ್ ನೀಡಿದ್ದು ಕೊಳಚೆ ನೀರು ನದಿಗೆ ಹೋಗುವುದನ್ನು ತಡೆಯಲು ಯೋಜನೆ ರೂಪಿಸಿ ಜನವರಿ 16ರ ಒಳಗೆ ವರದಿ ನೀಡುವಂತೆ ತಿಳಿಸಿದೆ. ನಗರ ತ್ಯಾಜ್ಯದಿಂದ ನದಿಗಳು ಕಲುಷಿತವಾಗುತ್ತಿರುವ ಬಗ್ಗೆ ಪತ್ರಿಕಾ ವರದಿಗಳನ್ನು ಆಧರಿಸಿ ಎನ್ಜಿಟಿ ಸ್ವಯಂ ಪ್ರೇರಿತ ಪ್ರಕರಣವೊಂದನ್ನು 2018ರಲ್ಲಿ ದಾಖಲಿಸಿಕೊಂಡಿತ್ತು. ಅದರ ವಿಚಾರಣೆಯ ಭಾಗವಾಗಿ ಎನ್ಜಿಟಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ನಾಲೆಗಳ ಶುದ್ಧೀಕರಣದ ಬಗ್ಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುತ್ತಿದೆ. ರಾಜ್ಯದ 17 ನದಿಗಳಿಗೆ 10ಕ್ಕೂ ಹೆಚ್ಚು ನಗರಸಭೆಗಳ ತ್ಯಾಜ್ಯ ಸೇರ್ಪಡೆಯಾಗುವುದನ್ನು ಗುರುತಿಸಲಾಗಿದೆ. ಅದರಲ್ಲಿ ಕಾಳಿ ನದಿಯೂ ಸೇರಿದೆ.
ಅಕ್ರಮವಾಗಿ ಗುಡ್ಡ ಅಗೆತ ಗೋಕರ್ಣ. ಇಲ್ಲಿನ ಚೌಡಗೆರೆಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಜೆಸಿಬಿ ಬಳಸಿ ಅಕ್ರಮವಾಗಿ ಗುಡ್ಡವನ್ನು ಅಗೆಯುತ್ತಿರುವ ಸ್ಥಳಕ್ಕೆ ಕುಮಟಾ ಉಪವಿಭಾಗಾಧಿಕಾರಿ ಅಜಿತ್ ರೈ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು. ಇಲ್ಲಿನ ವಿಸ್ತಾರವಾದ ಜಾಗದಲ್ಲಿದ್ದ ಎತ್ತರದ ಗುಡ್ಡವನ್ನು ನೆಲಸಮ ಮಾಡಿ ಮಣ್ಣು ಸಾಗಿಸಲಾಗುತ್ತಿತ್ತು. ಇದಕ್ಕೆ ಸಂಬಂಧಿಸಿದ ವಿವಿಧ ಇಲಾಖೆಗಳ ಒಪ್ಪಿಗೆ ಪಡೆಯದೆ ಕೆಲಸ ಮಾಡುತ್ತಿರುವುದನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ ಆದೇಶಿಸಿ ಸಂಬಂಧಿಸಿದ ಜಾಗದ ಮಾಲೀಕರಿಗೆ ಎಸಿ ಎಚ್ಚರಿಕೆ ನೀಡಿದರು. ಅಲ್ಲದೆ ಸಮುದ್ರ ತೀರದಲ್ಲಿ ಹೊಸ ಕಿರು ಸೇತುವೆ ನಿರ್ಮಿಸಲಾಗುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿದರು. ಪಿಡಬ್ಲ್ಯೂಡಿ ಇಲಾಖೆ ಸೇತುವೆ ನಿರ್ಮಾಣ ಕಾರ್ಯ ನಡೆಯುತ್ತಿರುವ ಈ ರಸ್ತೆಯಲ್ಲಿನ ವಾಹನ ಸಂಚಾರವನ್ನು ಜನವರಿ 4ರಿಂದ ಕಾಮಗಾರಿ ಮುಗಿಯುವವರೆಗೆ ನಿರ್ಬಂಧಿಸುವಂತೆ ಎಸಿ ಅವರಿಗೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರು ಪರಿಶೀಲನೆ ಮಾಡಿದರು. ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಆರ್ಜಿ ಗುನ್ಗಿ, ಇಂಜಿನಿಯರ್ ಶಶಿಕಾಂತ್ ಕೋಳಿಕರ್ ಇತರರಿದ್ದರು. ರಾಜನ್ ಕೊಳಂಕರ್ ಜಿಲ್ಲಾ ಆಸ್ಪತ್ರೆಗೆ. ಅನಾರೋಗ್ಯದ ಸ್ಥಿತಿಯಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಾರವಾರ ಗ್ರಾಮೀಣ ಘಟಕದ ಮಾಜಿ ಅಧ್ಯಕ್ಷರಾಗಿದ್ದ ಶ್ರೀ ರಾಜನ್ ಕೊಳಂಕರ್ ಮಾಜಾಳಿ ಇವರ ಆರೋಗ್ಯವನ್ನು ಇಂದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ರವರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾ ಆಸ್ಪತ್ರೆಯ ವೈದ್ಯರೊಂದಿಗೆ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಆರೋಗ್ಯ ಸುಧಾರಣೆಗೆ ಅಗತ್ಯ ಕ್ರಮ ವಹಿಸುವಂತೆ ಮತ್ತು ಮುತುವರ್ಜಿಯಿಂದ ನೋಡಿಕೊಳ್ಳುವಂತೆ ಸೂಚಿಸಿದರು. ಮೀನುಗಾರಿಕೆಗೆ ತೆರಳಿದ್ದ ವ್ಯಕ್ತಿ ಸಾವು. ಅಂಕೋಲಾ. ಮೀನುಗಾರಿಕೆಗೆ ತೆರಳಿದಾಗ ಗಾಳಿಯ ರಭಸಕ್ಕೆ ದೋಣಿ ಮುಗುಚಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಹಾರವಾಡದ ತರಂಗಮೇಟದಲ್ಲಿ ನಡೆದಿದೆ. ಸುರೇಶ ಚಿಕ್ಕ ಹರಿಕಂತ್ರ 51 ವರ್ಷ ಮೃತಪಟ್ಟವರು. ಗಾಳಿಯ ರಭಸದಿಂದ ದೋಣಿ ಮುಗುಚಿದಾಗ ಬಲೆಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 19 ಕೊರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಕಾರವಾರ 2, ಹೊನ್ನಾವರ 1, ಸಿರಸಿ 9, ಸಿದ್ದಾಪುರ 5, ಯಲ್ಲಾಪುರ 1, ಹಳಿಯಾಳ 1. ಅದರಂತೆ 6 ಕೊರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಾರವಾರ 2, ಹೊನ್ನಾವರ 1, ಸಿದ್ದಾಪುರ 3. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14,286 ಕೊರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಅದರಂತೆ 14,020 ಕೊರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 80 ಕೊರೋನಾ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈವರೆಗೆ 186 ಕೊರೋನಾ ಸೋಂಕಿತರು ಮರಣ ಹೊಂದಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.